ಆಯುಷ್ 64 ಅಂತೇಳಿ ಒಂದು ಹೊಸ ಔಷಧಿ. ಇದು ಆಯುರ್ವೇದಿಕ್ ಔಷಧಿ. ಇದು ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ಆಯುಷ್ ಇದರ ಅಂಡರ್ ಇರುವ CCRAS ಹೇಳುವ ಸಂಸ್ಥೆ ಇದನ್ನು ಇದರ ಫಾರ್ಮುಲಾವನ್ನು ಹುಡುಕಿ ಕ್ಲಿನಿಕಲ್ ಟ್ರಯಲ್ ಮಾಡಿ ತುಂಬ ಕಡೆ ಪೇಷಂಟ್ಗಳ ಮೇಲೆ ಪ್ರಯೋಗ ಮಾಡಿ ಕೋವಿಡ್ ಪೇಷಂಟ್ಗಳಿಗೆ ಎಸಿಂಪ್ಟಮ್ಯಾಟಿಕ್ ಕೇಸ್ಗಳಲ್ಲಿ ಹಾಗೂ ಮೈಲ್ಡ್ ಟು ಮಾಡರೇಟ್ ಕೇಸ್ಗಳಲ್ಲಿ ಇದು ಆಯುರ್ವೇದಿಕ್ ಔಷಧಿ ಚೆನ್ನಾಗಿ ಕೆಲಸ ಮಾಡ್ತದೆ, ಇದನ್ನು ತಗೊಳ್ಬಹುದು ಅಂತ ಹೇಳಿ ಪ್ರಪ್ರಥಮ ಬಾರಿಗೆ ಯಾವುದಾದ್ರೂ ಒಂದು ಪ್ರಾಡಕ್ಟ್ ಅನ್ನು ಸರ್ಕಾರದ ಅಂಡರ್ ಇರುವ ಒಂದು ಸಂಸ್ಥೆ ಹೇಳಿರುವುದು. ಇದನ್ನು ನಾವು ಮಾರುಕಟ್ಟೆಗೆ ಪರಿಚಯಿಸ್ತಾ ಇದ್ದೇವೆ, ಇವತ್ತು ಲಾಂಚ್ ಮಾಡ್ತಾ ಇದ್ದೇವೆ. ನಮ್ಮ ಹಾಗೆ ಇದು ಇಡೀ ಆಲ್ ಇಂಡಿಯಾ ಲೆವೆಲಲ್ಲಿ ಒಂದು 8-9 ಸಂಸ್ಥೆಗೆ ಮಾತ್ರ ಇದಕ್ಕೆ ಅನುಮತಿ ಸಿಕ್ಕಿದೆ. ಕರ್ನಾಟಕದಿಂದ ಈಗ ನಾವು ಮಾತ್ರ SDP ರೆಮಿಡೀಸ್ ಆ್ಯಂಡ್ ರಿಸರ್ಚ್ ಸೆಂಟರ್ ಮಾತ್ರ. ಇದರಲ್ಲಿ 60 ಮಾತ್ರೆಯ ಒಂದೊಂದು ಬಾಕ್ಸ್ ಇದೆ. ಇದರ ಡೋಸ್ ಹೇಗೆ ಅಂತ ಹೇಳಿದ್ರೆ ಎಸಿಂಪ್ಟಮ್ಯಾಟಿಕ್ ಇದ್ರೆ 2 ಮಾತ್ರೆಯಂತೆ 2 ವಾರ ತಗೊಳ್ಬೇಕು. ಸಿಂಪ್ಟಮ್ ಇರುವಂತಹ ಕೋವಿಡ್ ರೋಗಿಗಳಿದ್ರೆ ಅವರು 2 ಮಾತ್ರೆ ಬೆಳಿಗ್ಗೆ, 2 ಮಾತ್ರೆ ಮಧ್ಯಾಹ್ನ, 2 ಮಾತ್ರೆ ಆದಾಗೆ ಊಟದ 1 ಗಂಟೆ ನಂತರ 1 ಗ್ಲಾಸ್ ಬಿಸಿ ನೀರಿನಲ್ಲಿ ಕುಡಿಬೇಕು. ಇದು ಇನ್ಸ್ಟ್ರಕ್ಷನ್ ತಗೊಳ್ಳೋದು ಹೇಗಂತ ಹೇಳಿದ್ರೆ. ಆದ ಕಾರಣ ಯಾರಿಗಾದರೂ ಕೋವಿಡ್ ಪಾಸಿಟಿವ್ ಕಂಡಾಗಲೇ ಯಾರು ಹೆಚ್ಚು ಯೋಚನೆ ಮಾಡದೆ ಈ ಔಷಧ ಪ್ರಾರಂಭಿಸಬೇಕು. ನಮ್ಮದು SDP ರೆಮಿಡೀಸ್ ರಿಸರ್ಚ್ ಸೆಂಟರ್ ಕಳೆದ 30 ವರ್ಷಗಳಿಂದ ಪುತ್ತೂರಲ್ಲಿ ಆಯುರ್ವೇದ ಔಷಧಿಗಳು ತಯಾರು ಮಾಡ್ತಾ ಇದೆ. ನಮಗೆ ಈ ವರ್ಷದ ಈ I64 ಎಂಬಂತಹ ಒಂದು ವಿಶೇಷ, ಈಗಂತ ನಾವೆಲ್ಲರೂ ಈ ಕೋವಿಡ್ನ 2ನೇ ಅಲೆಯ ತೊಂದರೆ ಸಿಲುಕಿದ್ದೇವೆ. ಈಗ ನಮಗೆಲ್ಲರಿಗೂ ಒಂದು ಆಶೆಗೆ ಅಂತ ಹೇಳಿದ್ರೆ ನಮ್ಮ ಸಂಸ್ಥೆಯಲ್ಲಿ ಈಗ ಉತ್ಪತ್ತಿ ಆಗುತ್ತಿರುವುದು ನಾವನ್ನು ಪ್ರೊಡಕ್ಷನ್ ಮಾಡ್ತಿರುವಂತಹ ಈ I64 ಎಂಬುದು ಮಿನಿಸ್ಟ್ರಿ ಆಫ್ ಆಯುಷ್ ಇಂದ ಅದರ ಬಗ್ಗೆ ಅಥವಾ ಅದರ ಅಂಡರ್ ಇರುವಂತಹ CCRAS ಸೆಂಟ್ರಲ್ ಕೌನ್ಸಿಲ್ ಫಾರ್ ರಿಸರ್ಚ್ ಇನ್ ಆಯುರ್ವೇದ ಸೈನ್ಸ್ ಮತ್ತು ಅದರ ಒಟ್ಟಿಗೆ NRDC ನ್ಯಾಷನಲ್ ರಿಸರ್ಚ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದೆ. ಇದಲ್ಲದೆ DSMB ಡಾಟಾ ಅಂಡ್ ಸೇಫ್ಟಿ ಮಾನಿಟರಿಂಗ್ ಬೋರ್ಡ್ ಎಲ್ಲ 3 ಸಂಸ್ಥೆಗಳು ಈ I64ನ ಬಗ್ಗೆ ಬಹಳಷ್ಟು ಸಂಶೋಧನೆಗಳನ್ನು ಮಾಡಿ ಕೊನೆಗೆ CCRAS ಅಂದ್ರೆ ಈ ನಮ್ಮ ಆಯುರ್ವೇದ ವಸ್ತುಗಳ ಬಗ್ಗೆ ಸಂಶೋಧನೆ ಮಾಡುವಂತ ಡೆಲ್ಲಿಯ ದೊಡ್ಡ ಒಂದು ಸಂಸ್ಥೆ I64 ಎಂಬ ಔಷಧಿಯನ್ನು ಕೋವಿಡ್ ರೋಗಿಗಳಿಗೆ ಅಥವಾ ಅದು ಸಿಂಪ್ಟಮ್ಯಾಟಿಕ್ ಎಸಿಂಪ್ಟಮ್ಯಾಟಿಕ್ ಸಾಮಾನ್ಯ ಲಕ್ಷಣ ಕೋವಿಡ್ ಲಕ್ಷಣ ಇರುವಂತವರಿಗೆ ಅಥವಾ ಸ್ವಲ್ಪ ಅದರ ಬಗ್ಗೆ ಈ ಶೀತ ಜ್ವರ ಎಲ್ಲ ಬರುವುದು ಕೋವಿಡ್ ಪಾಸಿಟಿವ್ ಇರುವಂತ ರೋಗಿಗಳಿಗೆ ಕೊಟ್ಟರೆ ಅದರಿಂದಾಗಿ ಆದಷ್ಟು ಬೇಗನೆ ಈ ಕೋವಿಡ್ ಇಂದ ಹೊರಗೆ ಬರ್ಲಿಕ್ಕಾಗ್ತದೆ. ಆದಷ್ಟು 1 ವಾರದೊಳಗೆ ಅಥವಾ 5 ದಿನದೊಳಗೆ ಕೋವಿಡ್ ನೆಗೆಟಿವ್ ಬರ್ತದೆ. ಅದಲ್ಲದೆ ಅವರಿಗೆ ಈ ವೆಂಟಿಲೇಟರ್ ಅಂತಹ ಒಂದು ಕಷ್ಟದ ಪರಿಸ್ಥಿತಿಗೆ ಅವರು ಮುಂದೆ ಹೋಗದೆ ಬಹಳ ಸುಲಭದಲ್ಲಿ ಈ ಔಷಧಿ ಸೇವಿಸುವ ಮೂಲಕ ಹೊರಗೆ ಬರಬಹುದು ಎಂಬುದಾಗಿ CCRAS ರಿಸರ್ಚ್ ಮಾಡಿ ಈ ಔಷಧಿಯನ್ನು ಹೊರಗೆ ಕೊಡ್ತಾ ಇದೆ. ಆ ಔಷಧಿಯನ್ನು ನಮ್ಮ ಸಂಸ್ಥೆ ಮಾಡ್ತಾ ಇದೆ. ಇದು ಇಷ್ಟು ಆಗಬೇಕಾದರೆ ಈ ಸಂಶೋಧನೆಯು ಕೇವಲ 1-2 ಕಡೆ ಆದಲ್ಲ, 9 ವಿವಿಧ ಗವರ್ಮೆಂಟ್ ಅಥವಾ ಪ್ರೈವೇಟ್ ಮೆಡಿಕಲ್ ಕಾಲೇಜುಗಳಲ್ಲಿ ಸಂಶೋಧನೆ ಆಗಿದೆ. ಅದಲ್ಲದೆ ಜೋಧ್ಪುರದ ಏಮ್ಸ್ನಲ್ಲಿ ಸಹ ಇದರ ಬಗ್ಗೆ ಆಗಿದೆ. ಅವರು ಸಹ ಏನು ಹೇಳ್ತಾರೆ ಅಂದ್ರೆ ಸಾಮಾನ್ಯ 5ರಿಂದ 1 ವಾರದೊಳಗೆ ಇದು ಯಾವಾಗ ಕೊಡಬೇಕು, ಎಮರ್ಜೆನ್ಸಿ ನಂತರ ಕೊಡುವುದಲ್ಲ. ನಿಮಗೆ ಯಾವಾಗ ಕೋವಿಡ್ ಸಿಂಪ್ಟಮ್ ಪ್ರಾರಂಭವಾಯಿತು ಅದು ಗೊತ್ತಾಗಿ 1 ವಾರದೊಳಗೆ ಯಾವಾಗ ಈ ಔಷಧಿ I64 ಅನ್ನು ನೀವು ಕೊಡ್ತೀರೋ ಆದರೆ ಅವರಿಗೆ ಅದರಿಂದ ವ್ಯತಿರಿಕ್ತ ಪರಿಣಾಮಗಳು ಆಗದೆ, ಯಾವುದೇ ತೊಂದರೆಗಳಾಗದೆ, ಕೋವಿಡಿನ ಮುಂದಿನ ದೊಡ್ಡ ಹಂತ ಇದೆ ಅದರ ಮೇಲೆ ಗೊತ್ತು, ಆಕ್ಸಿಜನ್ ಕಮ್ಮಿ ಆಗುವಂಥ ಪರಿಸ್ಥಿತಿ, ಆ ಪರಿಸ್ಥಿತಿಗೆ ಹೋಗದೆ ರೋಗಿ ಹೊರಗೆ ಬರಬಹುದು ಎಂಬುದಾಗಿ ಈ ರಿಸರ್ಚ್ ಪೇಪರ್ ಹೇಳ್ತಾ ಇದೆ. ಇದು ನಮ್ಮ ಬೃಹತ್ ಸಂಸ್ಥೆಯಾದ CCRAS ಇಂದ ಹೊರಗೆ ಬಂದಂಥ ವಿಷಯ. ಅದೇ ಔಷಧಿ ನಮ್ಮಲ್ಲಿ ತಯಾರಾಗ್ತಾ ಇದೆ. ಅದರ ಮೂಲಕ ನಮಗೆಲ್ಲರಿಗೂ ಒಂದು ಸಂತೋಷ ಸುದ್ದಿ ಅಂತ ಹೇಳಿದ್ರೆ, ಯಾಕೆ ದಿನಕ್ಕೆ ನಮಗೆ ಈಗಾಗಲೇ ಬೆಡ್ ಇಲ್ಲ ಅದು ಇಲ್ಲ ಅಂತ ಹೇಳಿ ಪರಿಸ್ಥಿತಿ. ನಾವು ಪ್ರಾರಂಭ ಹಂತದಲ್ಲಿ ಈ ಆಯುರ್ವೇದ ಔಷಧ ಕೊಡುವ ಮೂಲಕ ನಾವು ಬಹಳಷ್ಟು ತೊಂದರೆಗೆ ಸಿಲುಕದೆ ಕೋವಿಡ್ ಹೊರಗೆ ಬರುವುದು ಎಂಬುದಾಗಿ ನಮ್ಮ ಆಯುರ್ವೇದ ಒಂದು ದೊಡ್ಡ ಮಹತ್ವಾಕಾಂಕ್ಷೆ ಒಂದು ರಿಸರ್ಚ್ ಎಂಬುದಾಗಿ ಇದನ್ನು ಹೇಳ್ಬೋದು. ಇದನ್ನು ನಮ್ಮ ಪುತ್ತೂರಲ್ಲಿ ತಯಾರಾಗ್ತಾ ಇದೆ. ಕೇವಲ ಇದರ
ರಿಸರ್ಚ್ ಅನ್ನು ಅದನ್ನು ಸಿಲ್ಕೋ ಮಾಲಿಕ್ಯುಲರ್ ಡ್ರಗ್ ಸ್ಟಡಿ ಅಂತ ಹೇಳ್ತಾರೆ. ಅದೊಂದು ರಿಸರ್ಚ್ ಬೇರೆ ಬೇರೆ ವಿಧ ಇದೆ. ಅದರಲ್ಲಿ ಸಹ ಇದರಲ್ಲಿರುವಂತಹ 36 ಆಕ್ಟಿವ್ ಕಾಂಪೋನೆಂಟ್ಸ್ ಇದೆಯಲ್ಲ, ಅದರಲ್ಲಿ 35 ಸಹ ಬಹಳಷ್ಟು ಪರಿಣಾಮಕಾರಿ ಕೆಲಸ ಆಗ್ತದೆ ಅಂತ ಹೇಳ್ತಾರೆ. ಇದಲ್ಲದೆ ಇನ್ನೊಂದು ಸ್ಟಡಿ ಹೇಳ್ತಾರೆ, ದ ವಿಟ್ರೋ ಸ್ಟಡಿ ಅಂತ ಹೇಳ್ತಾರೆ. ಇದನ್ನು ಕೇವಲ ಒಂದು ಸಂಸ್ಥೆ ಮಾಡ್ತಾ ಇಲ್ಲ, ಇದನ್ನು ಟ್ರಾನ್ಸ್ಲೇಟಿವ್ ಹೆಲ್ತ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇನ್ಸ್ಟಿಟ್ಯೂಟ್ ಇದೆಯಲ್ಲ ಅದು, ಅದರೊಟ್ಟಿಗೆ ಮಿನಿಸ್ಟರ್ ಆಫ್ ಆಯುಷ್ ಮತ್ತೆ ಡಿಪಾರ್ಟ್ಮೆಂಟ್ ಬಯೋಟೆಕ್ನಾಲಜಿ, ಈ 3 ಸಂಸ್ಥೆಗಳು ಸೇರಿಕೊಂಡು ಏನು ಹೇಳ್ತಾ ಅಂತ ಹೇಳಿದ್ರೆ, ಕೋವಿಡ್ ವೈರಸ್ಸಿನ ಲೋಡ್ ಹೇಳ್ತಲ್ಲ, ಅದು ವೈರಸ್ ಲೋಡ್ ಹೇಳ್ತಾರೆ, ಅದನ್ನು ಕಮ್ಮಿ ಮಾಡ್ತದೆ. ಅದು ಕಮ್ಮಿ ಆದ ಮತ್ತೆ ನಮಗೆ ದೊಡ್ಡ ಸಂಗತಿ ಇಲ್ಲ, ಕೋವಿಡ್ ಇಂದ ಹೊರಗೆ ಬರ್ಲಿಕ್ಕೆ ಸುಲಭ ಆಗ್ತದೆ. ಇದೆಲ್ಲ ಈ ಸಂಸ್ಥೆಗಳು ಹೇಳಿದಂತೆ ವಿಚಾರಗಳು. ಇದಲ್ಲದೆ CSIR, ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ನಮ್ಮ ಸಂಸ್ಥೆ ಇದೆ. ಮತ್ತೆ ಇದು ಸೇರಿಕೊಂಡು ಮಾಡೋದು ರಿಸರ್ಚ್. ಇಲ್ಲಿ ಸಹ ಏನು ಹೇಳ್ತಾರೆ ಅಂದ್ರೆ, ಈ I-64 ಅನ್ನು ಕೊಡುವ ಮೂಲಕ ಆದಷ್ಟು ಬೇಗನೆ ಕೋವಿಡ್ ಇಂದ ಹೊರಗೆ ಬರಲಿಕ್ಕೆ ಆಗ್ತದೆ, ಎಮರ್ಜೆನ್ಸಿ ಅವಸ್ಥೆಗಳು ಬರುವುದಿಲ್ಲ ಎಂಬುದಾಗಿ ಈ ಸಂಸ್ಥೆಗಳು ಸಹ ತನ್ನ ರಿಸರ್ಚ್ ಅಲ್ಲಿ ಹೇಳಿದೆ. ಅಲ್ಲದೆ ನಾನು ಆಗಲೇ ಹೇಳಿದಂತೆ ಏಮ್ಸ್ ಜೋಧ್ಪುರ ಅವರು ಸಹ ಏನು ಹೇಳ್ತಾರೆ ಅಂದ್ರೆ, ಇದನ್ನು ಈ I-64 ಅನ್ನು ಕೊಟ್ಟರೆ 1 ವಾರದೊಳಗೆ ರೋಗಿಯು ತನ್ನ ಅದ್ಭುತ ಲಕ್ಷಣಗಳಿಂದ ಹೊರಗೆ ಬರ್ತಾನೆ ಹೇಳ್ತಾನೆ. ಅಲ್ಲದೆ SDA ಮೆಡಿಕಲ್ ಕಾಲೇಜ್ ಚಂಡೀಗಢ ಇವರು ಸಹ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಿಮಗೆ ಒಂದು ವಿಶೇಷವಾಗಿದೆ, HRCT ಸಿಟಿ ಸ್ಕ್ಯಾನ್, ಚೆಸ್ಟ್ ಸಿಟಿ ಸ್ಕ್ಯಾನ್ ಮಾಡುವಾಗ ಒಂದು ಸ್ಪೆಷಲ್ ಆಗಿ ಕೋವಿಡ್ ಅಲ್ಲಿ ಕಂಡು ಬರ್ತದೆ. ಅದೇ ಅಂತ ಹೇಳಿದ್ರೆ ಗ್ರೌಂಡ್ ಗ್ಲಾಸ್ ಹೇಸಿನೆಸ್ ಹೇಳ್ತಾರೆ, ಅದು ಯಾವುದೇ ಕಾಯಿಲೆ ಕಾಣುವುದಿಲ್ಲ, ಆ ಹೇಸಿನೆಸ್ ಸಿಟಿ ಸ್ಕ್ಯಾನ್ ಕಾಣುವಂತ ಇದು ಬಹಳ ಬೇಗ ಈ I-64 ಕೊಡುವ ಮೂಲಕ ಕಮ್ಮಿ ಆಗ್ತದೆ ಸಹ ಒಂದು ರಿಸರ್ಚ್ ಚಂಡೀಗಢ ಮೆಡಿಕಲ್ ಕಾಲೇಜಿ ಹೇಳ್ತದೆ. ಮತ್ತೊಂದು ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಫ್ ನಾಗ್ಪುರ ಏನು ಹೇಳ್ತಂದ್ರೆ, ಇದರಲ್ಲಿ ಲಂಗ್ಸಿನ ಇನ್ಫ್ಲಮೇಷನ್ ಗೊತ್ತಿರೋ, ಅದರಿಂದಾಗಿ ಅದರ ಡೆತ್ ಆಗುವಂಥದ್ದು, ಆ ಇನ್ಫ್ಲಮೇಷನ್ ಕಡಿಮೆ ಮಾಡ್ತದೆ ಎಂಬುದಾಗಿ ಅಲ್ಲಿಯ ಮೆಡಿಕಲ್ ಕಾಲೇಜ್ ರಿಸರ್ಚ್ ಹೇಳ್ತದೆ. ಅದ ಕಾರಣ ಪೂರಕವಾಗಿ ಎಲ್ಲ ಈ ದೊಡ್ಡ ದೊಡ್ಡ ಮೆಡಿಕಲ್ ಕಾಲೇಜುಗಳ ಸಂಶೋಧನೆಗಳಿಂದ ನಮಗೆ ಹೊರಗೆ ಬಂದು ಅಂತ ಹೇಳಿದ್ರೆ, I-64 ಅನ್ನು ಕೊಡುವ ಮೂಲಕ ಎಮರ್ಜೆನ್ಸಿಯಿಂದ ನಾವು ಅಲ್ಲಿಗೆ ಮುಟ್ಟದೆ ಆದಷ್ಟು ಬೇಗನೆ ಕೋವಿಡ್ ರೋಗದಿಂದ ಹೊರಗೆ ಬರಬಹುದು ಎಂಬುದಾಗಿ ಈ ರಿಸರ್ಚ್ ಪೇಪರ್ಗಳು ಹೇಳುತ್ತೆ ಎಂಬುದಾಗಿ ನಾನು ನಿಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಔಷಧಿ ನಮ್ಮಲ್ಲಿ ಈಗ ತಯಾರಾಗ್ತಿದೆ, ನಮ್ಮ ವೇಕ್ ಟ್ರೇಡರ್ಸ್ ಅವರು ಅದನ್ನು ರಾಜ್ಯಾದ್ಯಂತ ಮಾಡ್ತಾ ಇದ್ದಾರೆ.